ಕಾಂಚೀವರಂ ಸೀರೆಗಳು, ಬನಾರಸ್ ಸೀರೆಗಳು, ಕಾಟನ್ ಸೀರೆಗಳು, ಡಿಸೈನರ್ ಸೀರೆಗಳು, ಹಲವಾರು ರೀತಿಯ ಸೀರೆಗಳು ಎಲ್ಲಾ ಒಕೇಶನ್ಗಳಿಗೆ. ನಿಮ್ಮ ಮನಸ್ಸಿಗೆ ಮೆಚ್ಚುವ ಚೂಡಿದಾರ್, ಕುರ್ತಿ, ಲೆಗ್ಗಿನ್ಸ್, ಜೀನ್ಸ್, ಟಾಪ್ಸ್ ಅಂಡ್ ಡ್ರೆಸ್ ಮೆಟೀರಿಯಲ್ ಸಿಗುತ್ತೆ. ನಿಮ್ಮ ಕ್ಯೂಟ್ ಬೇಬಿಗೆ ಕ್ಯೂಟ್ ಕಲೆಕ್ಷನ್ಸ್, ಅಣ್ಣಂದಿರಿಗೆ ಇಷ್ಟವಾಗುವ ಎಲ್ಲಾ ಬ್ರ್ಯಾಂಡ್ಗಳು ಇಲ್ಲಿ ಸಿಗುತ್ತೆ. ಹಿಂದೆ ಭೇಟಿ ಕೊಡಿ. ಫ್ರೇಮ್ ಫ್ಯಾಷನ್, ಪಂಚಾಯತ್ ಬಿಲ್ಡಿಂಗ್, ಬಸ್ ನಿಲ್ದಾಣದ ಎದುರು, ಮೈನ್ ರೋಡ್, ಕಡಬ. ಇದರ ಇನ್ನೊಂದು ಶಾಖೆ ವಿಜಯಲಕ್ಷ್ಮಿ ಟೆಕ್ಸ್ಟೈಲ್ಸ್, ಸೈಂಟ್ ಜೋಕಿನ್ಸ್ ಚರ್ಚ್, ಕಮರ್ಷಿಯಲ್ ಕಾಂಪ್ಲೆಕ್ಸ್, ಕಡಬ. ಇವು ನಿಮ್ಮ ಫ್ಯಾಮಿಲಿ ಶೋರೂಮ್.
ನೀವು ದ್ವಿಚಕ್ರ ವಾಹನ ಕೊಂಡುಕೊಳ್ಳಬೇಕೆಂದಿದ್ದೀರಾ? ಹಾಗಾದ್ರೆ ಇನ್ಯಾಕ್ ತಡ? ಕಡಬ ತಾಲೂಕಿನಲ್ಲಿ ನೂತನವಾಗಿ ಆರಂಭಗೊಂಡ ಎಲೆಕ್ಟ್ರಿಕ್ ಟೂ ವೀಲರ್ ಶೋರೂಮ್ ಗೋ ಗ್ರೀನ್ ಮೋಟಾರ್ಸ್ಗೊಮ್ಮೆ ಭೇಟಿ ಕೊಡಿ. ಪರ್ಫೆಕ್ಟ್ ಸೊಲ್ಯೂಷನ್ ಟು ಪೊಲ್ಯೂಷನ್ ಎನ್ನುವಂತೆ ಆಧುನಿಕ ಮಾದರಿಯ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳ ಶೋರೂಮ್. ಟಾಮ್ ಬಜಾರ್ ಬ್ಯಾಕ್ ಸೈಡ್, ಕಡಬ ತಾಲೂಕು. 574221 ಮೊಬೈಲ್ 9632303188. ಇದರ ಇನ್ನೊಂದು ಶೋರೂಮ್ ಸುಳ್ಯದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಶುಭಾರಂಭಗೊಳ್ಳಲಿದೆ. ಈ ಜಾತ್ರೋತ್ಸವ ಸಂದರ್ಭದಲ್ಲಿ ಇದರ ನೇತೃತ್ವವನ್ನು ವಹಿಸಿಕೊಂಡು ನಡೆಸ್ತಾ ಇದ್ದಾರೆ. ಅವರಲ್ಲಿ ಕೂಡ ನಾವು ಮಾತಾಡ್ತಿದ್ದೇವೆ. ಮಹಾಗಣಪತಿ ಲಕ್ಷ್ಮೀಜನರ ದೇವಸ್ಥಾನ ಮತ್ತು ಕೇಪು ಮತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನ ಕೇಪು ಕುಟ್ರುಪಾಡಿ ಕಡಬ ತಾಲೂಕು ಇದರ ವಾರ್ಷಿಕ ಜಾತ್ರೋತ್ಸವ ಈ ವರ್ಷವು ವರ್ಷಂಪ್ರತಿ ನಡೆಯುವ ರೀತಿಯಲ್ಲಿ ಬಹಳ ವಿಜೃಂಭಣೆ ನಡೆಯುತ್ತಾ ಇದೆ. ಈ ಜಾತ್ರೋತ್ಸವಕ್ಕೆ ಊರ ಪರ ಊರ ಭಕ್ತಾಭಿಮಾನಿಗಳ ಸಹಕಾರದೊಂದಿಗೆ ಈ ವರ್ಷವು ಭಾರಿ ವಿಜೃಂಭಣೆ ನಡೆಯುತ್ತಾ ಇದೆ. ಈ ಜಾತ್ರೆಗೆ ಯಾರೆಲ್ಲ ಇಲ್ಲಿ ಸಹಕಾರ ಕೊಟ್ಟಿದ್ದಾರೋ ಅವರಿಗೆ ಈ ಕ್ಷೇತ್ರದಲ್ಲಿ ಲಕ್ಷ್ಮೀಜನರ ದೇವರು ಹಾಗೆ ಪಂಚಮುಖಿ ಆಂಜನೇಯ ದೇವರು ಅವರ ಕುಟುಂಬಿಕರಿಗೆಲ್ಲ ಸುಖ ಸಂಪತ್ತು ಸೌಭಾಗ್ಯವನ್ನು ಕೊಡಲಿ. ಹಾಗೆಯೇ ಊರ ಮತ್ತು ಬರವರ ಭಕ್ತರಲ್ಲಿ ಇನ್ನು ಮುಂದೆಯೂ ಇಂಥ ಒಂದು ಸಹಕಾರವನ್ನು ಕೊಟ್ಟು ಈ ದೇವಸ್ಥಾನ ನಡೆಯುವ ಜಾತ್ರೆಗೆ ಸಂಪೂರ್ಣ ಸಹಕಾರ ಕೊಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ, ಈ ಊರಿನ ಹಾಗೆ ನೆರೆ ಊರಿನ ಭಕ್ತಾದಿಗಳೆಲ್ಲ ಪರ ಊರಿನಲ್ಲಿದ್ದಾರೆ. ಇವರೆಲ್ಲ ಅಲ್ಲಿಯೇ ಕುಳಿತು ನೋಡುವಂಥ ಈ ಒಂದು ಲೈವ್ ಅನ್ನು ಈ V4 ಚಾನೆಲ್ನವರು ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆಯೂ ಇಂಥ ಈ ಒಂದು ಸುವರ್ಣಾವಕಾಶ ಅಂದರೆ ಪರ ಊರಿನಲ್ಲಿ ಇರುವವರು ಅಲ್ಲಿಯೇ ನಿಂತು ಅವರವರ ಊರಿನ ಜಾತ್ರೆಯನ್ನು ಅಲ್ಲೇ ಇದ್ದಲ್ಲೇ ನೋಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಕ್ಕೆ ಅವರಿಗೂ ನಮ್ಮ ಧನ್ಯವಾದಗಳು. ಹಾಗೆಯೇ ಅವರ ಈ ಚಾನಲ್ ಇನ್ನು ಮುಂದೆಯೂ ಉತ್ತಮ ರೀತಿಯಲ್ಲಿ ಬೆಳಗಿ ಎಲ್ಲ ಚಾನಲ್ನಂತೆ ಒಂದು ಪ್ರಸಿದ್ಧಿಯಾಗಲಿ ಅಂತೇಳಿ ಈ ದೇವರಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುತ್ತಾ, ಈ ಜಾತ್ರೆಯು ಇನ್ನು ಮುಂದಕ್ಕೆ ಹೀಗೆ ನಡೀತಾ ಬರಲಿ ಅಂತೇಳಿ ಆಶಿಸ್ತಾ ಇಲ್ಲಿಗೆ ನನ್ನ ಒಂದು 2 ಮಾತು ಮುಗಿಸ್ತೇನೆ.
ಪ್ರಸಾದ ಸ್ವೀಕಾರ ಮಾಡುವುದು ಸಮಿತಿಯ ಪರವಾಗಿದೆ ಅಂತ ನಮ್ಮದು
ಗ್ರಾಹಕರಿಗೆ ಬೇಕಾದ ಎಲ್ಲಾ ರೀತಿಯ ಸ್ಮಾರ್ಟ್ ಸೋಫಾ ಸೆಟ್ಗಳು, ಸ್ಟೀಲ್ ಕಪಾಟುಗಳು, ನವನವೀನ ಮಾದರಿಯ ಮರದ ಪೀಠೋಪಕರಣಗಳು ಆಕರ್ಷಕ ಬೆಲೆಯಲ್ಲಿ ಲಭ್ಯ. ಗ್ರಾಹಕರಿಗೆ ಅನುಕೂಲಕರ ಕಂತಿನ ವ್ಯವಸ್ಥೆ ಇರುತ್ತೆ. ಉತ್ತಮ ಗುಣಮಟ್ಟದ ವಸ್ತುಗಳ ಮಾರಾಟದ ವಿಶಾಲ ಮಳಿಗೆ. ಹಿಂದೆ ಭೇಟಿ ಕೊಡಿ ಮಹಿಮಾ ಫರ್ನಿಚರ್ಸ್, AK ಟವರ್ಸ್, ಬಂಜ ರಸ್ತೆ, ಕಡಬ. ಫೋನ್ 7899443544. ಗಂಗಾಧರ ಶಂಕರ ಕರುಣಾಕರ ಮಾಮಕ ಭವಸಾಗರ ತಾರಕ ಓ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ
ನರ್ತಿಸಿದ. ಆದರೆ ಶಿವಧನಸ್ಸನ್ನು ಎತ್ತಲಾಗದೆ ಸಿಟ್ಟಿನಿಂದ ತನ್ನ ಲಂಕೆಗೆ ಹೊರಟು ಹೋಗುತ್ತಾನೆ. ನಂತರ ಶ್ರೀರಾಮನ ಆಗಮನ, ಸೀತೆಯ ಕಲ್ಯಾಣ. ಮುಂದಿನ ಪ್ರಸ್ತುತಿ ಸೀತಾ ಸ್ವಯಂವರ. ಶರಣು ಶರಣು. ಮುಂದಿನ ಪ್ರಸ್ತುತಿ ನಮ್ಮ ತಂಡದ ಬಾಲ ಕಲಾವಿದರು. ಚಂದದ ಹಾಡಾಗಲಿ ಈಶ್ವರ ಸುಸ್ವರ. ಉದಿತ ಪುಡಿಟ್ ಪುಣಿತ ಬರಿಟ್, ಉದಿತ ಪುಡಿಟ್ ಪುಣಿತ ಬರಿಟ್ ತುಳುವ ಜನಕುಲು. ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು, ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು. ಉದಿತ ಪುಡಿಟ್ ಪುಣಿತ ಬರಿಟ್ ತುಳುವ ಜನಕುಲು. ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು, ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು. ಒಂದು ದೊಡ್ಡ ಶಕ್ತಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಶ್ರೀಯುತ ಲಕ್ಷ್ಮೀ ಜನದ ಯುವಕ ಮಂಡಲ ಇದರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕೂಡ ಈ ಜಾತ್ರೋತ್ಸವ ಸಂದರ್ಭದಲ್ಲಿ ನಗರ ಶೃಂಗಾರ ಇರ್ಬೋದು, ಈ ದೇವಸ್ಥಾನದ ಸ್ವಚ್ಛತೆ ಇರ್ಬೋದು, ಅದೇ ರೀತಿ ಎಲ್ಲ ಕಾರ್ಯಗಳಲ್ಲಿ ಕೂಡ ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಿರುವಂಥದ್ದು ನಮ್ಮ ಲಕ್ಷ್ಮೀ ಜನದ ಯುವಕ ಮಂಡಲ. ಈಗಾಗಲೇ ಬೇರೆ ಬೇರೆ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಈ ಭಾಗದಲ್ಲಿ ತಮ್ಮ ಯಶಸ್ಸಿನತ್ತ ಸಾಗುತ್ತಿರುವಂಥ ಒಂದು ಯುವಕ ಮಂಡಲ ಇದ್ದರೆ ಅದು ಲಕ್ಷ್ಮೀ ಜನದ ಯುವಕ ಮಂಡಲ. ಈಗಾಗಲೇ ಪ್ರೇಮಚಂದ್ರ ಇವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸದಸ್ಯರು ಕೂಡ ಬಹಳ ಉತ್ಸುಕತೆಯಿಂದ ಈ ದೇವಸ್ಥಾನದ ಎಲ್ಲ ಕಾರ್ಯಗಳಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸ್ತಾ ಇದ್ದಾರೆ. ಅದರ ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ ಹಗ್ಗ ಜಗ್ಗಾಟ, ಈ ದೇವಸ್ಥಾನದ ವಠಾರದಲ್ಲಿ ಹಗ್ಗ ಜಗ್ಗಾಟ ಕೂಡ ನಡೀಲಿಕ್ಕಿದೆ. ಇದೇ ಬರುವ ಫೆಬ್ರವರಿ 21ನೇ ತಾರೀಕಿನಂದು ಹೊನಲು ಬೆಳಕಿನಲ್ಲಿ ಈ ಒಂದು ಹಗ್ಗ ಜಗ್ಗಾಟ ನಡೀಲಿಕ್ಕಿದೆ. ಅದಕ್ಕೂ ಕೂಡ ಎಲ್ಲ ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಕೂಡ ಯಶಸ್ಸುಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ, ಈಗಾಗಲೇ ಈ ತಂಡ ಇನ್ನಷ್ಟು ಬೆಳಿಬೇಕು, ಈ ಪರಿಸರದಲ್ಲಿ ತನ್ನ ಛಾಪನ್ನು ಮೂಡಿಸ್ತಾ ಹಲವಾರು ಸಾಮಾಜಿಕ ಕಾರ್ಯಕ್ರಮ ಮಾಡುವಲ್ಲಿ ನಮ್ಮ ಲಕ್ಷ್ಮೀ ಜನದೇವರು, ಅದೇ ರೀತಿ ಮಹಾಗಣಪತಿ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ಅನುಗ್ರಹ ಮಾಡಬೇಕು ಅಂತ ಆ ದೇವರಲ್ಲಿ ಬೇಡ್ತಾ ಇದ್ದೇನೆ. ನಮೋ ನಮೋ ಭಾರತಾಂಬೆ ಪದರಿ ಷಂಡ ಮಂಡಿತೆ ಕೀರ್ತಿ ಕುರ್ವಂತಿ ಲೋಕಾಂಸ್ತೆ ತೀರ್ಥಭೂತ ಮುನೀಶ್ವರ. ನಮೋ ನಮೋ ಭಾರತಾಂಬೆ ವಿಂಧ್ಯ ತುಂಗಸ್ತನಾಯಿತೆ ಸಮುದ್ರ ವಸನೆ ದೇವಿ ಸಹ್ಯಮಾಲ. Devdas Ganapati Enterprises, one-stop destination for your home decorative items. We have exclusive teakwood jula, teakwood pushpak mantap, Balaji idol, Ajanta style Krishna idol, rosewood Ganesha idols, teakwood jali sofa set, rosewood sofa set, rosewood jula set, brass god idols, showpieces, marble idols, handicrafts, etc. Visit today. B. Devdas Ganapati Enterprises near New Chitra Talkies, Dongrakeri, Mangaluru. Mobile 9886725347 or 9945043788. ಬಹಳ ಉತ್ತಮ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ನೀಡಿರುವಂತಹ ನೃತ್ಯ ನಿನಾದ ತಂಡ ಕಡಬ ಇದರ ವಿದುಷಿ ಪ್ರಮೀಳಾ ಲೋಕೇಶ್ ಇವರು ವೇದಿಕೆಗೆ ಆಗಮಿಸಬೇಕು. ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಚಿದಾನಂದಗೌಡ ಪೈಕೂರಿ ಇವರು ಕಿರು ಕಾಣಿಕೆಯನ್ನ ನೀಡಿ ಅವರನ್ನ ವೇದಿಕೆಯಲ್ಲಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಇದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಈ ಭಾಗದ ಕಡಬ ಪರಿಸರದ ವಿದ್ಯಾರ್ಥಿಗಳು, ಅವರಿಗೂ ಕೂಡ ಒಳ್ಳೆಯ ಭವಿಷ್ಯ ಸಿಗಲಿ ಅಂತ ಆ ದೇವರಲ್ಲಿ ಬೇಡುತ್ತಾ ಚಿದಾನಂದಗೌಡ ಪೈಕೂರಿ ಅವರು ಕಿರು ಕಾಣಿಕೆಯನ್ನ ಅವರಿಗೆ ನೀಡಬೇಕು.
ಮತ್ತೊಮ್ಮೆ ಈ ತಂಡಕ್ಕೆ ಶ್ರೀ ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಎಲ್ಲ ಭಕ್ತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.
ಜನಾರ್ದನ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವವು ನಡೆಯುತ್ತಿದ್ದು 2 ದಿವಸದಿಂದ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಈ ದಿನ ದೇವರ ದರ್ಶನ ಬಲಿ ನಡೆದು ಇದೀಗ ಬಟ್ಟಲು ಕಾಣಿಕೆ ನಡೆಯುತ್ತಿದೆ. ಶ್ರೀ ಕ್ಷೇತ್ರವು ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವ ಕ್ಷೇತ್ರವಾಗಿ ಬೆಳಗುತ್ತಿದ್ದು ಅನ್ನದ ತುಳುನಾಡ ಪರಶುರಾಮ ಸೃಷ್ಟಿ ಕ್ಷೇತ್ರದಲ್ಲಿ ಪುಣ್ಯಸ್ಥಳ ಧರ್ಮಸ್ಥಳ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಈ ರಸ್ತೆಯ ಮಧ್ಯಭಾಗದಲ್ಲಿರತಕ್ಕಂಥ ಪುರಾತನ 1000 ವರ್ಷ ಇತಿಹಾಸ ಇರುವಂಥ ಲಕ್ಷ್ಮೀ ಜನಾರ್ದನ ಮಹಾಗಣಪತಿ ಮತ್ತು ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಕೇಪು. ಇಲ್ಲಿ ವರ್ಷಂಪ್ರತಿ ಭಾರಿ ವಿಜೃಂಭಣೆಯಿಂದ ಜಾತ್ರೋತ್ಸವ ನಡೀತಾ ಇದೆ. ಇಲ್ಲಿ ಯಾವುದೇ ಭಕ್ತರು ಕಷ್ಟ ಬಂದಾಗ ದೇವರನ್ನು ಪ್ರಾರ್ಥನೆ ಮಾಡಿ ಇಲ್ಲಿ ಹರಕೆ ಹೊತ್ತರೆ ಆ ಕಷ್ಟಗಳು ಆದಷ್ಟು ಬೇಗ ಕಷ್ಟ ನಿವಾರಣೆ ಆಗಿ ಇಷ್ಟಪ್ರಾಪ್ತಿಯಾಗ್ತದೆ. ಉತ್ತಮ ಕ್ಷೇತ್ರ. ಇಲ್ಲಿ ಊರ ಮತ್ತು ಪರವೂರ ಎಲ್ಲ ಭಕ್ತಾದಿಗಳ ಸಹಕಾರದಲ್ಲಿ ಭಾರಿ ವಿಜೃಂಭಣೆಯಲ್ಲಿ ನಡೀತಾ ಇದೆ. ಈ ಕ್ಷೇತ್ರಕ್ಕೆ ಇಡೀ ಕರ್ನಾಟಕದ ಜನತೆ ಬಂದು ಈ ಕ್ಷೇತ್ರವನ್ನು ಒಮ್ಮೆ ಭೇಟಿ ಕೊಟ್ಟು ಹೋಗಬೇಕು ಅಂತ ನಾವು ವಿನಂತಿಯನ್ನು ಮಾಡ್ತೇವೆ.
you.